ಎಚ್.ಡಿ. ಕೋಟೆ ತಾಲೂಕಿನಲ್ಲಿ ಬೋವಿ ಸಮುದಾಯದ ಸಂಘದಲ್ಲಿ ಅಧ್ಯಕ್ಷರಾಗಲು ಎರಡು ಬಣಗಳ ನಡುವೆ ಕಿತ್ತಾಟ ನಡೆದಿದೆ. ಎಚ್.ಡಿ. ಕೋಟೆ ಪಟ್ಟಣದ ನಿವಾಸಿಯಾದ ಪುರಸಭೆ ಸದಸ್ಯ ಐಡಿಯಾ ವೆಂಕಟೇಶ್ ಬೋವಿ ಸಮಾಜದ ಅಧ್ಯಕ್ಷ ನಾನೇ ಎಂದು ಕೆಲವು ನಮ್ಮದೇ ಸಮುದಾಯದ ಜನರ ಜೊತೆ ಸೇರಿ ಸುದ್ದಿಗೋಷ್ಠಿ ನಡೆಸಿ ಪತ್ರಿಕಾ ಮಾಧ್ಯಮಗಳಲ್ಲಿ ಬಿತ್ತರಿಸಿ ನಮ್ಮ ಸಂಘದಲ್ಲಿ ಬಿರುಕು ಮೂಡಲು ಕಾರಣರಾಗಿದ್ದಾರೆ ಎಂದು ಕೆಲವು ಮುಖಂಡರು ಆರೋಪ ಮಾಡಿದ್ದಾರೆ. ಹಿಂದೆ ಅಧ್ಯಕ್ಷರಾಗಿ ನೇಮಕ ಮಾಡಿದ್ದ ಒಡ್ಡರಗುಡಿ ವಿ ನಾಗರಾಜ್ ಇವರನ್ನ ನಮ್ಮ ಸಮುದಾಯದವರು ಸಭೆ ಸೇರಿ ಅವರಿಂದ ಅಧಿಕಾರ ಹಸ್ತಾಂತರ ಮಾಡಿಸಿಲ್ಲ. ಆದರೂ ಸ್ವಘೋಷಿತವಾಗಿ ಅಧ್ಯಕ್ಷರು ಎಂದು ಘೋಷಣೆ ಮಾಡಿಕೊಂಡಿರುವುದು ಸಮುದಾಯವನ್ನು ಒಡೆಯಲು ಕಾರಣವಾಗಿದೆ. ಇದು ಸತ್ಯಕ್ಕೆ ದೂರವಾದದ್ದು ಎಂದು ಆರೋಪ ಮಾಡಿದ್ದಾರೆ. ನಾವು ತಾಲೂಕಿನ ಎಲ್ಲಾ ಗ್ರಾಮಗಳ ನಮ್ಮ ಸಮುದಾಯದ ಮುಖಂಡರು ಯಜಮಾನರು ಸಭೆ ಸೇರಿ ತೀರ್ಮಾನ ತೆಗೆದುಕೊಳ್ಳುವ ತನಕ ನಾವು ಹಿಂದೆ ನೇಮಕ ಮಾಡಿದ್ದ ಒಡ್ಡರಗುಡಿ ನಾಗರಾಜು ಹಾಗೂ ಎಲ್ಲ ಪದಾಧಿಕಾರಿಗಳು ಮುಂದುವರಿಯುತ್ತಾರೆ ಎಂದು ಮಾಧ್ಯಮದವರ ಜೊತೆ ಸಮುದಾಯದ ಮುಖಂಡರು ತಿಳಿಸಿದ್ದಾರೆ. ವರದಿ ಮಲಾರ ಮಹದೇವಸ್ವಾಮಿ. ಬೋವಿ ಜನಾಂಗದ ಕಾರ್ಯಕರ್ತರೆಲ್ಲ ಮಾತಾಡ್ತಾ ಇದ್ದೀವಿ. ಹಿಂದೆ ಇದ್ದಂಥ ಪದಾಧಿಕಾರಿಗಳು ಹಂಗೆ ಇದ್ದೀವಿ. ಮತ್ತು ನಾವು ಯಾವ ಕಾರಣಕ್ಕೂ ಯಾರೂ ಚೇಂಜ್ ಆಗಿಲ್ಲ. ಮತ್ತು ಇವಾಗ ಏನಾಗ್ತಾ ಇದೆ, ಮತ್ತು ಪ್ರತಿಯೊಬ್ಬರು ನಾವು ಅಂತ ಹೊಂದಾಣಿಕೆ ಇಲ್ದಂಗೆ ಮುಂದುವರಿತಾ ಇದ್ದಾರೆ. ಅದು ಯಾವುದಕ್ಕೂ ಸಂಬಂಧ ಇಲ್ಲ, ಸತ್ಯಕ್ಕೆ ದೂರವಾದ ಮಾತದು. ಅದಕ್ಕಾಗಿ ಮುಂದಿನ ದಿನದಲ್ಲಿ ಎಲ್ಲ ಒಮ್ಮತವಾಗಿ ಮಾಡಿಕೊಂಡು ಹೋಗೋಣ ಅಂತ ಎಲ್ಲ ಅಭಿಪ್ರಾಯಪಟ್ಟು ಇವತ್ತು ಈ ಕಾರ್ಯಕ್ರಮಕ್ಕೆ ಇದು ಮಾಡಿದ್ದೀವಿ. ದಯವಿಟ್ಟು ಎಲ್ಲ ಒಮ್ಮತ ಆಗಬೇಕಂತ ಹೇಳ್ತಾ ಇದ್ದೀವಿ. ಇವಾಗ ಅಧ್ಯಕ್ಷರು ತಂದುಬಿಟ್ಟಿದ್ದೀನಿ, ಅದನ್ನು ಪೇಪರಿಗೆಲ್ಲ ಪ್ರತಿಯೊಂದಕ್ಕೆ ಕೊಟ್ಟಿದ್ದಾರೆ. ಮತ್ತು ಆ ಮಾಹಿತಿ ಏನಪ್ಪ ಅಂತಂದರೆ, ಆ ಮಾಹಿತಿ ನಮಗೆಲ್ರಿಗೂ ದೂರವಾದ ಮಾಹಿತಿನೇ ಅದು. ಯಾಕಂದರೆ ಎಲ್ಲರೂ ಒಮ್ಮತ ಮಾಡಿಕೊಂಡು ಮಾಡಿದ್ರೆ ಎಲ್ರಿಗೂ ಸಮಾಧಾನ ಆಯ್ತದೆ ಅಂತ ಹೇಳಿ ಇವತ್ತು ಈ ದಿನ ಹೇಳ್ತಾ ಇದ್ದೀವಿ. ನಮ್ಮ ಎಚ್.ಡಿ. ಕೋಟೆ ತಾಲೂಕು ಮತ್ತು ಸರಗೂರು ತಾಲೂಕು ಎರಡೂ ಸೇರಿ ಹಿಂದೆ ನಮ್ಮ ಬೋವಿ ಸಮಾಜದವರು ಎಲ್ಲರೂ ಒಮ್ಮತವಾಗಿ ಎಲ್ಲ ಸೇರಿ ನಮ್ಮ ಸಮಾಜದವರೆಲ್ಲ ನನ್ನನ್ನು ಅಧ್ಯಕ್ಷ ಅಂತೇಳ್ಬಿಟ್ಟು ಸುಮಾರು ವರ್ಷಗಳಿಂದ ಆಯ್ಕೆ ಮಾಡಿ ಅಲ್ಲಿಂದ ಅಧ್ಯಕ್ಷ ಸ್ಥಾನದಿಂದ ಎಲ್ಲ ಪೂರ್ತಿ ನಮ್ಮ ಬೋವಿ ಸಮಾಜದಲ್ಲಿ ಒಮ್ಮತವಾಗಿ ನಡ್ಕೊಂಡು ನಾವು ಬರ್ತಾಯಿದ್ದೀವಿ. ಆದರೆ ಇತ್ತೀಚಿನ ದಿನಗಳಲ್ಲಿ ಈಗ ಕೆಲವರು ಸಹಿಸಲಾರದ ಸಂಘಟಕ್ಕೆ ಕೆಲವರು ಇದ್ದಕ್ಕಿದ್ದಂತೆ ನಾನೇ ಅಧ್ಯಕ್ಷ ಎಂದು ಪತ್ರಿಕೆಗೆ ಕೊಡೋದು ಮತ್ತು ಮಾಧ್ಯಮಕ್ಕೆ ಕೊಡೋದು, ಇದನ್ನು ಸ್ವಯಂ ಘೋಷಣೆ ಮಾಡಿಕೊಂಡು ಅವರು ಇಚ್ಛೆ ಬಂದ ಹಾಗೆ ಅವರು ನಾನು ಅಧ್ಯಕ್ಷ ಎಂದು ಘೋಷಣೆ ಮಾಡಿದ್ದಾರೆ. ಆದರೆ ಇವತ್ತಿನ ದಿನ ನಾವು ಎಲ್ಲ ಮುಖಂಡರು, ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರುಗಳು, ಎಲ್ಲ ಕಾರ್ಯದರ್ಶಿಗಳು, ಎಲ್ಲ ಹಿರಿಯರು, ಯಜಮಾನರು, ಮುಖಂಡರುಗಳು, ಎಲ್ಲ ಸಮುದಾಯ ನಮ್ಮ ಎಲ್ಲ ಗ್ರಾಮದ ಸಮುದಾಯದವರು ಎಲ್ಲ ಪೂರ್ತಿ ಬೋವಿ ಸಮಾಜದವರೆಲ್ಲ ಸೇರಿ ಇವತ್ತು ತೀರ್ಮಾನ ಮಾಡಿದಾಗ ಮತ್ತು ಏನೂ ಇಲ್ಲ, ಅವರು ಯಾವ ಸ್ವತಂತ್ರ ಅಲ್ಲ, ಅವರು ಅಸಿಂಧುವಾಗಿ ಮಾಡ್ಕೊಂಡಿದ್ದಾರೆ. ಅವ್ರ ಇಚ್ಛೆ ಬಂದಂಗೆ ನಡ್ಕೊಳ್ಳಿ. ನಮ್ಮ ಸಮುದಾಯದಲ್ಲಿ ಈಗ ಹಿಂದೆ ನಿಮ್ಮನ್ನು ಮಾಡಿದ್ದೀವಿ, ಇದೇ ರೀತಿ ಅಧ್ಯಕ್ಷರಾಗಿ ನೀವು ಮುಂದುವರಿಯಿರಿ. ಮತ್ತು ಉಪಾಧ್ಯಕ್ಷರು, ಕಾರ್ಯದರ್ಶಿಗಳು ಇವರೆಲ್ಲ ಏನೇನು ಸಂಘಟನಾ ಕಾರ್ಯದರ್ಶಿ ನಮ್ಮ ಪದಾಧಿಕಾರಿಗಳು ಏನಿದ್ದಾರೆ ಅವರು ಈ ಸಂಘದಲ್ಲಿ ನೀವು ಮುಂದುವರಿಯಿರಿ ಅಂತ ಹೇಳ್ಬಿಟ್ಟು ಹಿರಿಯವರೆಲ್ಲ ಸೇರಿಕೊಂಡು ನಮಗೆ ಆಶೀರ್ವಾದ ಕೊಟ್ಟು ಆಶೀರ್ವಾದ ಮಾಡಿದ್ದಾರೆ. ನಾವು ಬೋವಿ ಸಮಾಜದ ಸದಸ್ಯರು. ನಾವು 13 ವರ್ಷ 15 ವರ್ಷ ಆಯಿತು. ಇವಾಗ ನಾವು ಸಂಘ ಓಪನ್ ಮಾಡಿ ರಿಜಿಸ್ಟರ್ ಎಲ್ಲ ಮಾಡ್ಕೊಂಡು ನಾವು ಸಭೆನೆಲ್ಲ ಕರೆದು ಎಲ್ಲ ಮಾಡ್ತಾಯಿದ್ವು. ಇವಾಗ ಇತ್ತೀಚೆಗೆ ಅಧ್ಯಕ್ಷರಾಗಿರೋರು ನಮಗೇನು ಕಾಂಟ್ಯಾಕ್ಟ್ ಏನೂ ಇಲ್ಲ, ನಮ್ಮನ್ನ ಕರೆದೂ ಇಲ್ಲ, ಸಭೆಗೆ ಕರೆದೂ ಇಲ್ಲ. ಅವರೇ ಅಧ್ಯಕ್ಷರು ಅಂತ ಹೇಳ್ಕೊಂಡಿದ್ದಾರೆ. ಅದು ಅವರೇ ಅಧ್ಯಕ್ಷರು ಅಂತ ಹೇಳ್ಕೊಳಕ್ಕೆ ನಾವು ಹಳ ಬಾಡಿ ಇದ್ದಾವೆಲ್ಲ ಅವ್ರಿಗೂ ಒಂದು ಮಾಹಿತಿ ಕೊಡಬೇಕಾಗಿತ್ತು, ಕೊಟ್ಟಿಲ್ಲ ಅವರು. ಆಲ್ರೆಡಿ ಇವಾಗ ನಾವು ಸಭೆ ಸೇರಿ ಅವರೇ ಇರಲಿ, ಇಂದಿನ ನಮಗೆ ಏನೋ ಇಂದ ಸಂಘ ಇತ್ತು ಅದೇ ಇರಲಿ ಅಂತ ನಾವು ಸಭೆಯಲ್ಲಿ ತೀರ್ಮಾನ ಮಾಡಿದ್ದೀವಿ. ಅಧ್ಯಕ್ಷರಾದ ಹಿಂದಿನ 15 ವರ್ಷದಿಂದ ಮಾಡ್ಕೊಂಡು ಬಂದಿದ್ವು. ಇವಾಗ ತಾತ್ಕಾಲಕ್ಕೆ ನಾವು ಅಧ್ಯಕ್ಷರು ಅಂತ ಪೇಪರ್ ಕೊಟ್ಕೊಂಡು ನ್ಯೂಸ್ ಕೊಟ್ಕೊಂಡು ಮಾಡ್ತಾಯಿದ್ದಾರೆ. ಹಿಂದಲೇ ಅವರು ಹಂಗೆ ಇದ್ದಾರೆ, ಇವಾಗ ಸಪ್ರೇಟಾಗಿ ಮಾಡ್ಕೊಂಡು ಬರ್ತಾಯಿದ್ದಾರೆ. ಅವರು ನಮ್ಮನ್ನೆಲ್ಲ ಹಿರೀಕರೆಲ್ಲ ಕರೆದು ಮಾಡಿಲ್ಲ. ಅವ್ರೇನೋ ಸಪ್ರೇಟಾಗಿ ಅಲ್ಲಿ ಇಲ್ಲಿ ಮಾಡ್ಕೊಂಡು ಓಡಾಡ್ತಾಯಿದ್ದಾರೆ. ಹಿರೀಕರು ಬಿಟ್ಬಿಟ್ಟು ಮಾಡ್ತಾಯಿದ್ದಾರೆ. ಹಿರೀಕರು ಸಮುದಾಯದಲ್ಲಿ ಮಾಡ್ತಾಯಿಲ್ಲ ಅವರು. ಅದಕ್ಕೆ ಹಿರೀಕರು ಹಿಂದೆ ತಾಲೂಕು ಮಟ್ಟದಲ್ಲಿ ಎಲ್ಲ ಮಾಡ್ಕೊಂಡಿದ್ವಿ. ಅದೇ ರೀತಿ ಇವಾಗೂ ನಾವು ಮಾಡಬೇಕು. ಅವರೇ ಇರಲಿ. ಅವರು ಬೇಕಾದರೆ ನಮ್ಮನ್ನು ಸೇರಿಸಿ ಇವರಿಗೆ ಅಧ್ಯಕ್ಷ ಸ್ಥಾನ ನಮ್ಗೆ ಬೇಡಿ ನಾವು ಬಿಟ್ಕೊಡಿ ಅಂತ ಕೇಳಿದರೆ ಎಲ್ಲ ಸಮಾಜ ಬಿಟ್ಕೊಡೋದು. ಆ ರೀತಿ ಮಾಡಿಲ್ಲ. ಅವ್ರ ಪಾಡಿಗೆ ಅವರು ಬಂದು ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಶಂಕರಯ್ಯ ಅಂತ ಒಬ್ಬರು ಇದ್ರು. ಎಲ್ಲಿದ್ರು ಅವರು? ಎಚ್.ಡಿ. ಸಂಘ ಮಾಡ್ಕೊಂಡಿದ್ದು. ಅವ್ರನ್ನ ಒಬ್ಬನ ಅಧ್ಯಕ್ಷನಂತ ನೇಮಕ ಮಾಡ್ಕೊಂಡಿದ್ದು 15 ವರ್ಷದ ಮುಂದೆ. ಏನಾಯ್ತು, ಅವರು ತೀರ್ಕೊಬಿಟ್ರು. ಅವರು ತೀರ್ಕೊಂಡ ಮೇಲೆ
ಅವ್ರ ಬದಲು ಎಸ್ ಮಣಿನ ಮಾಡಿದ್ದು ಒಂದು 5 ವರ್ಷ. ಈಗ ಎಸ್ ಮಣಿ ಹೋದ್ಮೇಲೆ ತಿರ್ಗಾ ನಾಗರಾಜನೊಬ್ಬನ ಅಧ್ಯಕ್ಷರಂತ ಮಾಡ್ಕೊಂಡಿದ್ದು. ಅವ್ರನ್ನ ಬಿಟ್ಬಿಟ್ಟು ಏನು ಮಾಡಿದ್ರಿ, ಈಗ ಏನೋ ಹುಡುಗರು ಏನು ಮಾಡ್ಬಿಟ್ಟು ಅಂತಂದರೆ ನಮ್ಗೆ ಗೊತ್ತಿಲ್ಲಂತೆ ಹಿರಿಯವ್ರನ್ನ ಯಾರನ್ನ ಹಳೆ ಸಂಘ ಬಿಟ್ಬಿಟ್ಟು ನಾವು ಅಂತ ಮಾಡಿಕೊಂಡ್ರು. ಅದು ಸಂಘನೇ ಅಲ್ಲ. ನಾವು ಮೊದಲಿಂದ ಏನು ಮಾಡ್ಕೊಂಡಿದ್ಮೋ ಅವರೇ ಹಳಬರೇ ನಮ್ಗೆ ಸಂಘ ಅಧ್ಯಕ್ಷರು. ಹಿಂದೆ ಹಿರಿಯರು ನಡ್ಕ ಬಂದಂಥ ನಮ್ಮ ಭೋವಿ ಸಮಾಜವನ್ನು ಮತ್ತು ಅಧ್ಯಕ್ಷರು ಪದಾಧಿಕಾರಿಗಳು ಕಾರ್ಯದರ್ಶಿ ಆಗಿರ್ಬೋದು, ಉಪಾಧ್ಯಕ್ಷ ಆಗಿರ್ಬೋದು ಮತ್ತು ಮಹಿಳೆಯರು ಕೂಡ ಸದಸ್ಯರು ಮಾಡ್ಕೊಂಡು ಹಿಂದೆ ಸಮಾಜವನ್ನು ಕಟ್ಕೊಂಡು ಬಂದಿದ್ದರು. ಇತ್ತೀಚಿನ ದಿನಗಳಲ್ಲಿ ಸ್ವಯಂ ಘೋಷಿತವಾಗಿ ವೆಂಕಟೇಶ್ ಅಣ್ಣವರು ನಾನು ಅಧ್ಯಕ್ಷ ಅನ್ಕೊಂಡು ಹೇಳ್ಕೊಂಡು ಅವ್ರ ಸ್ವಾರ್ಥಕ್ಕೋಸ್ಕರ ಹಿಂದೆ ಇದ್ದಂಥ ಹಳೆ ಅಧ್ಯಕ್ಷರ, ಮಾಜಿ ಅಧ್ಯಕ್ಷರ, ಗೌರವಾಧ್ಯಕ್ಷರುಗಳನ್ನು, ಹಿರಿ ಮನುಷ್ಯರನ್ನು ಕಡೆಗಣಿಸಿ ಸಮಾಜವನ್ನು ಕಷ್ಟಪಟ್ಟು ಕಟ್ಟಿದ್ದವರನ್ನು ಕಡೆಗಣಿಸಿ ಇತ್ತೀಚೆಗಷ್ಟೇ ತನ್ನ ಸ್ವಾರ್ಥಕ್ಕೋಸ್ಕರ ನಾನೇ ಅಧ್ಯಕ್ಷ ಎಂದು ಸ್ವಯಂ ಘೋಷಿತವಾಗಿ ಘೋಷಣೆ ಮಾಡ್ಕೊಂಡಿರ್ತಾರೆ. ಇದು ಸಿಂಧು ಅಲ್ಲ, ಹಿಂದೆ ಇರತಕ್ಕಂಥ ಬಾಡಿನೇ ಸಿಂಧು.